ಕೊರೋನಾ ಎಲ್ಲಾ ವರ್ಗದ ಜನರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಉಂಟು ಮಾಡಿದೆ. ಇದರಿಂದ ಮಂಗಳಮುಖಿಯರು ಕೂಡ ಹೊರತಾಗಿಲ್ಲ. ದಿನನಿತ್ಯದ ಊಟಕ್ಕೂ ಪರದಾಡುವ ಸ್ಥಿತಿ ಇವರದ್ದು. ಹೀಗಾಗಿ ಉಡುಪಿಯ ಮಂಗಳಮುಖಿಯೊಬ್ಬರು ತಮಗೆ ಸಹಾಯ ಮಾಡಿ ಅಂತ ನಟ ಕಿಚ್ಚ ಸುದೀಪ್ ಅವರಿಗೆ ಸಂದೇಶ ಕಳುಹಿಸಿ ಕೇಳಿಕೊಂಡಿದ್ರು. ಇವರಿಗೆ ಸ್ಪಂದಿಸಿದ ಕಿಚ್ಚ ಸುದೀಪ ಚಾರಿಟೇಬಲ್ ಸೊಸೈಟಿ ಮೂಲಕ ಸಹಾಯ ದಿನಸಿ ಕಿಟ್ ಕಳುಹಿಸಿಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಂಗಳಮುಖಿಯರನ್ನು ಸಮಾಜ ನೋಡುವ ದೃಷ್ಟಿನೇ ಬೇರೆ. ಸಾರ್ವಜನಿಕವಾಗಿ ಓಡಾಡುವಾಗ ವಾಸ್ತವದ ಮಾತಿಗಿಂತ ಅಪಹಾಸ್ಯದ ನುಡಿಗಳೇ ಹೆಚ್ಚು. ಅಂತಹ ವರ್ಗ ಕೊರೋನಾ 2ನೇ ಅಲೆಯಿಂದ ಸಂಪೂರ್ಣ ಕಂಗೆಟ್ಟಿದೆ. ಇಂಥವರಿಗೆ ಸಹಾಯ ಮಾಡಲು ಮುಂದೆ ಬರೋ ಜನ ಬಹಳ ಕಡಿಮೆ. ಸದ್ಯದ ಪರಿಸ್ಥಿತಿಯಲ್ಲಿ ಊಟಕ್ಕೂ ಕೆಲವು ಮಂಗಳಮುಖಿಯರು ಕಷ್ಟಪಡುತ್ತಿದ್ದಾರೆ. ಹೀಗಾಗಿ ನಮಗೆ ಸಹಾಯ ಮಾಡಿ ಅಂತ ಉಡುಪಿಯ ಬೈಲೂರಿನಲ್ಲಿ ವಾಸ ಇರುವ ಮಂಗಳಮುಖಿ ಸಾನಿಯಾ ಅವರು ಇನ್ಸ್ಟಾಗ್ರಾಂನಲ್ಲಿ ಸ್ಯಾಂಡಲ್ವುಡ್ನ ಖ್ಯಾತ ನಟ ಸುದೀಪ್ ಅವರಿಗೆ ಸಂದೇಶ ಕಳುಹಿಸಿದ್ರು. ಸಾನಿಯಾ ಅವರ ಸಂದೇಶ ನೋಡಿದ ಸುದೀಪ್ ಡೀಟೇಲ್ ಕಳುಹಿಸಲು ಹೇಳಿ ಕಿಚ್ಚ ಸುದೀಪ ಚಾರಿಟೇಬಲ್ ಸೊಸೈಟಿ ಅಧ್ಯಕ್ಷ ಕಿಟ್ಟಿ ಅಣ್ಣ ಅಂತ ನಿಮಗೆ ಕಾಲ್ ಮಾಡ್ತಾರೆ ಅಂತ ರಿಪ್ಲೈ ಮಾಡಿ ವಿಳಾಸ ಪಡೆದು ಉಡುಪಿ ದಕ್ಷಿಣ ಕನ್ನಡ ಕಿಚ್ಚ ಸುದೀಪ ಚಾರಿಟೇಬಲ್ ಸೊಸೈಟಿ ಇನ್ಚಾರ್ಜ್ ಆರ್ಯಾದೀಪ್ನ ಕರ್ಕೇರ ಅವರ ಮೂಲಕ ದಿನಸಿ ಸಾಮಗ್ರಿಗಳ ಕಿಟ್ ಕಳುಹಿಸಿಕೊಟ್ಟಿದ್ದಾರೆ. ದಿನಸಿ ಕಿಟ್ನಲ್ಲಿ 1 ತಿಂಗಳಿಗೆ ಆಗುವಷ್ಟು ವಸ್ತುಗಳು ಇದ್ದು, ದಿನಸಿ ಕಿಟ್ ಅನ್ನು ಮಂಗಳೂರಿನಿಂದ ಬಂದು ಮಂಗಳಮುಖಿಯವರು ವಾಸಿಸುವ ಮನೆಗೆ ಸೊಸೈಟಿಯವರು ನೀಡಿದ್ದಾರೆ. ಸ್ಟಾರ್ ನಟ ಸುದೀಪ್ ಅವರಿಗೆ ಲಕ್ಷಾಂತರ ಮಂದಿ ಮೆಸೇಜ್ ಮಾಡ್ತಾರೆ. ಹೀಗಾಗಿ ನಮ್ಮ ಸಂದೇಶವನ್ನು ನೋಡ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಆದ್ರೆ ಮೆಸೇಜ್ ನೋಡಿ ಕಿಟ್ ಕಳುಹಿಸಿದ್ದು ತುಂಬಾ ಖುಷಿ ಕೊಟ್ಟಿದೆ ಅಂತಾರೆ ಮಂಗಳಮುಖಿ ಸಾನಿಯಾ. ತುಂಬಾ ಕಷ್ಟ. ಸರ್ಕಾರ ಏನು ಲಾಕ್ಡೌನ್ ಮಾಡಿಬಿಟ್ಟು ರಾತ್ರಿ ನಮ್ಮನ್ನ ಈ ಥರ ಘೋಷಣೆ ಮಾಡಿ ಲಾಕ್ಡೌನ್ ರಾತ್ರಿ ಈ ಥರ ನಿರ್ಧಾರ ಮಾಡಿ ಹಾಕ್ಬಿಡ್ತು. ನಮಗೆ ಸರ್ಕಾರದಿಂದ ನಾವು ಬೇಡಿ ತಿನ್ನೋ ಜನಗಳು ಎಲ್ಲೋಗ್ಬೇಕು, ಇದ್ದಂಥವ್ರೇನೋ ತಿಂತಾರೆ, ನಾವೆಲ್ಲೋಗಿ ಏನು ಜೀವನ ಮಾಡಬೇಕು? ನಮ್ಮಂಥವ್ರು ನಾವು ಒಂದು ಅಂಗಡಿಗೆ ಹೋಗಿ ಕೇಳಿದರೆ ನಮಗೆ ಏನೋ ಒಂದು ಜೀವನ ಸಾಗುತ್ತೆ. ನಮ್ಮಂಥವ್ರ ಜೀವನನೇ ಕಷ್ಟದಲ್ಲಿ ಬಾಳ್ತಿದ್ದೀವಿ ನಾವು. ಅಂಥದ್ರಲ್ಲಿ ನಾವು ತುಂಬ ಕಷ್ಟಪಟ್ಟು ಈ ಥರ ಅಪ್ಪ ಅಮ್ಮನೇ ಒಪ್ಪಿಲ್ಲ ನಮಗೆ. ಅಪ್ಪ ಅಮ್ಮ ಎಲ್ಲ ಮನೆಯಿಂದ ಹೊರಗಡೆ ಹಾಕಿ ನಮ್ಮನ್ನು ಕೀಳಾಗಿ ನೋಡ್ತಾರೆ. ಜನಗಳು ನಮ್ಮನ್ನು ಕೀಳಾಗಿ ನೋಡ್ತಾರೆ. ಪ್ರತಿ ಒಂದರಲ್ಲೂ ನಮ್ಮನ್ನು ಕೀಳಾಗಿ ನೋಡ್ತಾರೆ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ಅವ್ರಿಗೊಂದು ಮೆಸೇಜ್ ಹಾಕಿದ್ದೆ. ಅವ್ರ ವಿಡಿಯೋ ಸುದೀಪಣ್ಣ ಅವ್ರದ್ದು ವಿಡಿಯೋ ತುಂಬ ನೋಡಿದ್ದೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿತ್ತು. ಹೀಗೆ ಅವ್ರನ್ನ ದೇವ್ರು ಚೆನ್ನಾಗಿ ಇಡಲಿ ಅಂತ ನಾನು ಕೇಳ್ಕೊಳೋದು. ಅವರು ದೇವರು ಇದಾನೆ ಅನ್ನೋದನ್ನು ಸತ್ಯ ಮಾಡಿ ತೋರಿಸಿದ್ದು. ದೇವರು ಯಾವ ರೂಪದಲ್ಲಿ ಕಾಣಿಸ್ತಾನೆ ಅನ್ನೋದನ್ನು ಸತ್ಯ ಮಾಡಿ ಅವ್ರು ತೋರಿಸಿದ್ರು. ನನಗೆ ಕೊಟ್ಟು ಸರ್ ನಾನು ಈ ಥರ ಮಂಗಳಮುಖಿ ಈ ಥರ ಮೆಸೇಜ್ ಹಾಕಿದೆ, ಸರಿ ನಿಮ್ಮ ಡೀಟೇಲ್ ಕಳಿಸಿ ಅಂತ ಹೇಳಿ ನನಗೆ ಕಳಿಸಿ ಅವರು ಫೋನ್ ಎಲ್ಲ ಮಾಡಿದ್ರು. ಈ ನಂಬರಿಂದ ಕಾಲ್ ಬರುತ್ತೆ, ಈ ಕಿಟ್ಟಿ ಅಣ್ಣ ಅವರೆಲ್ಲ ಕಾಲ್ ಮಾಡ್ತಾರೆ, ಕಾಲ್ ಎತ್ತಿ ಕಾಲಲ್ಲಿ ಮಾತಾಡಿ ಅಂತ ಹೇಳಿ ಅವರು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮತ್ತೆ ಮಾತಾಡಿ ಒಂದಿನ ಬಿಟ್ಟು ನನಗೆ ರೇಷನನ್ನು ತಲುಪಿಸಿದ್ದಾರೆ. ಅವರು ಬರಲಿಕ್ಕಾಗಿಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರು ನಮ್ಮವ್ರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ತೆ. ನಾವು ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿಯಿಂದ ನಮಗೆ ಯಾವಾಗ ಗೊತ್ತಾಯಿತು ಇವರು ಪ್ರಾಬ್ಲಮಲ್ಲಿದ್ದಾರೆ ಅಂತ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಬಂದ ತಕ್ಷಣ ಸುದೀಪ್ ಸರ್ ನಮಗೆ ಆದಷ್ಟು ಬೇಗ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ಕಿಟ್ಟಿ ಸರ್ ಮತ್ತು ನಮ್ಮ ಟೀಮ್ ಎಲ್ಲ ಬ್ಯಾಂಗ್ಳೂರಲ್ಲಿದೆ. ಅವರಿಗೆ ಲಾಕ್ಡೌನಿಂದ ಅಲ್ಲಿ ಸ್ಟ್ರಕ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಇನ್ಚಾರ್ಜ್ ಆಗಿರೋದ್ರಿಂದ ನಾನು ಬಂದು ಸರ್ ಏನೆಲ್ಲ ಕಿಟ್ ಕೊಟ್ಟೋಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ಕೊಟ್ಟಿದ್ದೇವೆ. ಅಂದರೆ ಅವರಿಗೆ 1 ತಿಂಗಳಿಗೆ ಆಗುವಷ್ಟು ರೇಷನ್ಗಳನ್ನೆಲ್ಲ ಕೊಟ್ಟಿದ್ದೇವೆ. ಇನ್ಮೇಲೇನೂ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಈ ಕೊರೋನಾ ಸಂಕಷ್ಟದಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಮ್ಮ ಅವಶ್ಯಕತೆ ಇದ್ದರೆ ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ಧನ್ಯವಾದ. ಈ ಒಂದು ಲೆಟರ್ ಕೊಟ್ಟಿದ್ದಾರೆ ಸುದೀಪ್ ಸರಿಗೆ ತಲುಪಿಸಲಿಕ್ಕೆ ಅಂತ. ಖಂಡಿತವಾಗ್ಲೂ ನಾನು ಸುದೀಪ್ ಸರಿಗೆ ಈ ಲೆಟರ್ ತಲುಪಿಸ್ತೇನೆ. ಒಟ್ಟಿನಲ್ಲಿ ದಿನನಿತ್ಯ ಹಲವಾರು ಮಂದಿಗೆ ಸಹಾಯ ಮಾಡುವ ಕಿಚ್ಚ ಸುದೀಪ್ ಮಂಗಳಮುಖಿಯ ಮೆಸೇಜ್ ನೋಡಿ ಸಹಾಯ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.